ಮತ್ತೊಮ್ಮೆ ಎಲ್ಲರಲ್ಲಿ ಕೂಡ ವಿನಂತಿ, ಯಾರು ಮಾತನಾಡಬಾರ್ದು, ಶಾಂತಿಯನ್ನು ಕಾಪಾಡಿಕೊಳ್ಳಿ. ಅಲ್ಲಿ ದಾರಿ ಮಧ್ಯದಲ್ಲಿ ಯಾರು ನಿಲ್ಲಬಾರ್ದು, ದಾರಿಯನ್ನು ಬಿಟ್ಟುಕೊಡ್ಬೇಕು ಅಂತ ಹೇಳ್ತಾ ಗೌರವಾನ್ವಿತರನ್ನು ವೇದಿಕೆಗೆ ಆಹ್ವಾನಿಸ್ತಾರೆ. ಭಾಷಣ ಪ್ರಮಾಣದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಪ್ರಾರಂಭವಾದಾಗ ಕೂಡ ಅಮ್ಮನವರ ಒಂದು ಪರಿಕಲ್ಪನೆಯಿಂದ ಇಲ್ಲಿಯ ಪಕ್ಕದ ಇಟ್ಲೆ ಗ್ರಾಮದ ಸರ್ವೇಕ್ಷಣೆಯಿಂದ ಪ್ರಾರಂಭಗೊಂಡಂತ ಯೋಜನೆ ಅಂದು ಇದ್ದಂತ ಬಡತನದ ವ್ಯಾಖ್ಯೆಗಳೇ ಇವತ್ತಿರ್ತಕ್ಕಂಥ ಬಡತನದ ವ್ಯಾಖ್ಯೆಗಳೇ ಅಂದು ಒಂದು ಮನಸ್ಸಿನ ಕೊರತೆ ಇತ್ತು, ಅಂದು ಆರ್ಥಿಕ ಕೊರತೆ ಇತ್ತು. ಆದ್ರೆ ಅಂದ್ರೆ ಜನರಿಗೆ ಹೊಂದಾಣಿಕೆ ಜಾಸ್ತಿ ಇತ್ತು. ಅವರ ಆರ್ಥಿಕ ಕೊರತೆ ಮತ್ತು ಮಾನಸಿಕ ಕೊರತೆಯನ್ನು ನೀಗಿಸಲಿಕ್ಕೋಸ್ಕರ ಪೂಜ್ಯರು ಕ್ಷೇತ್ರದ ಭಂಡಾರವನ್ನು ತೆಗೆದು ದಾನಗಳ ರೂಪದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಬೆಳ್ತಂಗಡಿ ತಾಲೂಕಿನ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯ ಹಸ್ತವನ್ನು ಚಾಚಿದ್ದರಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಅಗಾಧವಾದ ಪ್ರಗತಿಯನ್ನು ತಾವು ಮಾಡಿದ್ರೆ ಇವತ್ತು ಬೆಳೆದನ್ನು ತಾವು ಕಾಣ್ತಾ ಇದ್ದೀವಿ. ನಂತರದ ದಿನಗಳಲ್ಲಿ ಯೋಜನೆ ಬೇರೆ ಬೇರೆ ಜಿಲ್ಲೆಗಳಿಗೆ ಪಸರಿಸಿಕೊಂಡಾಗ ಬಡತನದ ವ್ಯಾಖ್ಯೆಯನ್ನು ನಾವು ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಶುರುವಾದಾಗ ಎರಡು ಬಗೆಯ ಜನರನ್ನು ನಾವು ಗುರುತಿಸಿಕೊಂಡಿದ್ದೇವೆ. ಒಂದು, ಯಾರಿಗೆ ದುಡಿಲಿಕ್ಕೆ ಶಕ್ತಿ ಇದೆಯೋ ಅದನ್ನು ದುಡಿತಾ ಇಲ್ಲ, ಅವರಿಗೆ ಕೆಲವು ಕೊರತೆಗಳಿದೆ. ಯಾರಿಗೆ ಶಕ್ತಿ ಇದೆಯೋ ಅವರಿಗೆ ದುಡಿಲಿಕ್ಕೆ ಪ್ರೇರಣೆಯನ್ನು ಕೊಡಬೇಕಾಗ್ತದೆ. ಯಾರಿಗೆ ದುಡಿಲಿಕ್ಕೆ ಸಾಧ್ಯವಿದೆಯೋ ಅವರಿಗೆ ಕ್ಷೇತ್ರದಿಂದ ಸಹಾಯವನ್ನು ಕೊಡುವಂಥದ್ದು. ಹೀಗೆ ಎರಡು ವರ್ಗದ ಜನರನ್ನು ನಾವು ಗುರುತಿಸಿಕೊಂಡು ಅಂದಿನಿಂದ ಇಂದಿನವರೆಗೆ ಯಾರಿಗೆ ದುಡಿಲಿಕ್ಕೆ ಸಾಧ್ಯ ಇದೆಯೋ ಅವರಿಗೆ ಸ್ವಸಹಾಯ ಸಂಘದಲ್ಲಿ ಸೇರಿಸಿ ಅವರಿಗೆ ಉಳಿತಾಯದ ಪ್ರೇರೇಪಣೆಯನ್ನು ಕೊಟ್ಟು
ಯಾವುದೇ ಒಂದು ಅವಕಾಶಗಳ ಕೊರತೆ ಇರಬಹುದು, ಅಂಥವರಿಗೆ ಕ್ಷೇತ್ರದಿಂದ ನೇರ ಸಹಾಯ ಕೊಡುವಂಥ ಕಾರ್ಯಕ್ರಮ ಮಾಶಾಸನ ಯೋಜನೆ. ಸುಮಾರು 30 ವರ್ಷಗಳಿಂದ ಕೂಡ ಮುಂಚೂಣಿ ಮಾಶಾಸನ ಯೋಜನೆಯನ್ನ ಬೆಳೆಸಿಕೊಂಡು ಬಂದಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಸುಮಾರು 10,500 ಕುಟುಂಬಗಳಿಗೆ ಪ್ರತಿ ತಿಂಗಳು 750 ರೂಪಾಯಿನಿಂದ 3,000 ರೂಪಾಯಿಗೆ ಮಾಶಾಸನವನ್ನು ಕೊಡ್ತಾ ಇದ್ದೇವೆ. ಇವತ್ತು ಕೊರೋನಾ ಬಂದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮಾಶಾಸನ ಕಾರ್ಯಕ್ರಮ ಇಂತಹ ಸಂದರ್ಭದಲ್ಲಿಯೂ ಕೂಡ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ಕಾರ್ಯಕರ್ತರು ಏಪ್ರಿಲ್ 3ನೇ ತಾರೀಕು ಒಂದು ದಿನ 10,000 ನಮ್ಮ ಏನು ಮಾಶಾಸನ ಫಲಾನುಭವಿಗಳಿದ್ದಾರೆ ಅವರ ಮನೆ ಬಾಗಿಲಿಗೆ ಮಾಶಾಸನವನ್ನು ಮುಗಿಸಿದರು. ಏಪ್ರಿಲ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಇಡೀ ರಾಜ್ಯ ಬಂದಾಗಿರುವ ಸಂದರ್ಭದಲ್ಲಿ ಅಮ್ಮನವರ ಪ್ರೇರಣೆಯಿಂದ ಪೂಜೆಯ ಒಂದು ಮಾರ್ಗದರ್ಶನದಿಂದ ಇದು ನಮಗೆ ಸಾಧ್ಯ ಆಯಿತು. ಪ್ರತಿ ತಿಂಗಳು ಸುಮಾರು 1 ಕೋಟಿ ರೂಪಾಯಿನ ಮಾಶಾಸನ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಏನು ಬಡವರಿದ್ದಾರೆ ಅಥವಾ ದುರ್ಬಲರಿದ್ದಾರೆ ಅವರಿಗೆ ನಾವು ತಲುಪಿಸ್ತಾ ಇದ್ದೇವೆ. ಈ ಕೊರೋನಾ ಸಂದರ್ಭದಲ್ಲಿ ಕೆಲವರಿಗೆ ರಾತ್ರಿ ಮಲ್ಕೊಳ್ಳಿಕ್ಕೆ ಹೊದಿಕೆಗಾಗಿ, ಬೆಡ್ಶೀಟ್ ಆಗಿ, ಚಾಪೆ ಆಗಿ ಅದನ್ನು ಕೂಡ ಕೊರತೆ ಇತ್ತು. ಕೆಲವರಿಗೆ ಸರಿಯಾದ ವಸ್ತ್ರಗಳಿಲ್ಲ. ಇಂಥ ಮೂಲಭೂತ ಅಗತ್ಯಗಳನ್ನ ತಮಗೂ ನೆನಪಿರ್ಬೋದು. 82ರಲ್ಲಿ ನಾವು ಬಡತನ ಈ ಕಾರ್ಯಕ್ರಮ ಪ್ರಾರಂಭಿಸಿದ್ದೇವೆ. ಇಂದು ಮಾಶಾಸನದ ಫಲಾನುಭವಿಗಳಿಗೆ ಮತ್ತೆ ಮೂಲಭೂತ ಸೌಕರ್ಯ ಕೊಡುವಂತಹ ಒಂದು ಕಾರ್ಯಕ್ರಮವನ್ನಾಗಿ ಯೋಚನೆ ಮಾಡಿ 10,000 ಜನರಿಗೆ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಮ್ಮನವರು ಆಯೋಜಿಸಿದ್ದಾರೆ. ಇದರ ಜೊತೆಗೆ 10,000 ಜನ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅತಿ ದುರ್ಬಲರಾಗಿದ್ದು ಪೂರ್ತಿ ಫಲಾನುಭವಿಗಳಾಗಿರ್ತಕ್ಕಂಥ ಜನರನ್ನು ಗುರುತಿಸಿ ಅವರಿಗೆ ಸಹಾಯ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸ್ವಸಹಾಯ ಸಂಘ ಚಳುವಳಿಯಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನು ಅಮ್ಮನವರು ಸೇರ್ಪಡೆ ಮಾಡಿದ್ದಾರೆ. ಅದು ವಾತ್ಸಲ್ಯ ಸ್ವಸಹಾಯ ಸಂಘ. ಅಂದ್ರೆ ಅತ್ಯಂತ ದುರ್ಬಲರು, ವೃದ್ಧರು, ಅವಕಾಶ ವಂಚಿತರು ಮತ್ತು ವಿವಿಧ ರೀತಿಯ ವೈಕಲ್ಯಗಳಿಂದ ಬಳಲ್ತಾ ಇರ್ತಕ್ಕಂಥವರು, ಆರೋಗ್ಯ ಸಮಸ್ಯೆ ಉಳ್ಳವರು, ಇಂಥವರ ಒಂದು ಸ್ವಸಹಾಯ ಸಂಘಗಳನ್ನು ಮಾಡಿ ಕ್ಷೇತ್ರದಿಂದ ಅವರಿಗೆ ನೇರವಾಗಿ ಅನುದಾನವನ್ನು ಕೊಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದುವರೆಗೆ ನಾವು ರಾಜ್ಯದಲ್ಲಿ ಸುಮಾರು 50,000 ಇಂಥ ದುರ್ಬಲ ಕುಟುಂಬಗಳನ್ನು ನಾವು ಗುರುತಿಸಿದ್ದೇವೆ. ಇವರನ್ನ ನಾವು ಜೋಡಣೆ ಮಾಡಿಕೊಂಡು ಮುಂಬರುವಂತ ದಿನಗಳಲ್ಲಿ ನಮ್ಮ ಕ್ಷೇತ್ರ ಧರ್ಮಸ್ಥಳ ಪೂಜೆ ಮಾರ್ಗದರ್ಶನದಲ್ಲಿ ಇದೊಂದು ಚಳವಳಿಯ ರೂಪದಲ್ಲಿ ಇಂಥವರಿಗೆ ಸಹಾಯ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥ ನಿರ್ಣಯವನ್ನ ನಮ್ಮವರು ಮಾಡಿದ್ದಾರೆ. ಅದರ ದ್ಯೋತಕವಾಗಿ ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡುವ ಸಲುವಾಗಿ ಇಂದು ವಾತ್ಸಲ್ಯ ಅನ್ನೋ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರಿಗೆ ಸಹಾಯ ಹಸ್ತವನ್ನು ವಿತರಣೆ ಮಾಡುವಂತ ಒಂದು ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಗುರುತಿಸಿದ್ದೇವೆ. ಅವರಿಗೆ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಏನು ಮೂಲ ಸೌಕರ್ಯಗಳು ಹೋಗ್ತಾ ಇದೆ ಅದನ್ನು 3-4 ದಿನದಲ್ಲಿ ಅವರ ಮನೆಯನ್ನ ತಲುಪಬೇಕು, ಅವರಿಗೆ ಸೌಲಭ್ಯ ಮುಟ್ಟಬೇಕು ಅನ್ನುವಂಥ ಅಭಿಲಾಷೆಯೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಕ್ಷೇತ್ರ ಧರ್ಮಸ್ಥಳದಲ್ಲಿ ಯೋಗಾಯೋಗ ಪೂಜ್ಯರ ಹುಟ್ಟುಹಬ್ಬದ ದಿನದಂದೇ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು 7,300 ಕುಟುಂಬಗಳಿಗೆ 7,300 ಕುಟುಂಬಗಳಿಗೆ ಇವತ್ತು ಈ ಸೌಲಭ್ಯ ಹೋಗ್ತದೆ. 4 ಲಾರಿ ನಮ್ಮ ಎದುರುಗಡೆ ನಿಂತಿದೆ. ಇನ್ನೂ 4 ಲಾರಿಗೆ ಆಗುವಷ್ಟು ಸಾಮಾನು ನಮ್ಮ ಲಾಯದ ಸಿರಿ ಸಂಸ್ಥೆಯಲ್ಲಿ ಎಲ್ಲ ಪ್ಯಾಕ್ ಆಗಿ ನಡೆಯಿದೆ. ಇದು ಹೋಗಿ ಕೊಟ್ಟು ಬಂದ ನಂತರ ಅವು ಕೂಡ ಹೋಗ್ತವೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಪರಿಕಲ್ಪನೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋ ಚಿಂತನೆಯನ್ನು ಮಾಡಿಕೊಂಡು ಇವತ್ತು ನಮಗೆ ಮಾರ್ಗದರ್ಶನ ಕೊಡ್ತಾ ಇರುವವರು ಪರಮ ಪೂಜ್ಯರು. ಅವರು 10 ಗಂಟೆ ಸಮಯ ಅಂದ್ರೆ ಪ್ರೈಮ್ ಟೈಮ್ ಕಾಲದಲ್ಲಿ, ಯಾಕಂದ್ರೆ ಸದನ ಎಲ್ಲರೂ ಹೋಗುದು ಆ ಟೈಮ್ಗೆ, ಅಂತಂದ್ರೆ 10 ಗಂಟೆ ಸಮಯವನ್ನ ನಮಗಾಗಿ ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಪೂಜ್ಯರು ಆಗಮಿಸಿದ್ದಾರೆ. ಅವರನ್ನು ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಾನು ಯಾವಾಗಲೂ ನಮ್ಮನ್ನು ಎಚ್ಚರಿಸುವಂತಹದ್ದು ಗೌರವಾನ್ವಿತ ಅಮ್ಮನವರು. ಅವರು ಪೇಪರ್ ಓದುವಾಗ, ದಿನದಲ್ಲಿ ಪೇಪರ್ ಓದುವಾಗ ಒಂದು 2-3 ಫೋನ್ ಕಾಲ್ ಆದರೂ ನಮಗೆ ಮಾಡ್ತಾರೆ. ನೋಡು, ಆ ಪೇಪರ್ನಲ್ಲಿ ಇಂಥದ್ದೊಂದು ಸಮಸ್ಯೆ ಬಂದಿತ್ತು, ನೀವೇನು ಮಾಡಿದ್ದೀರಿ, ಅದಕ್ಕೆ ಯಾಕೆ ನೀವು ಏನು ಕ್ರಮ ಕೈಗೊಂಡಿಲ್ಲ, ಈಗ ಕೂಡಲೇ ನಿಮ್ಮ ಕಾರ್ಯಕರ್ತರಲ್ಲಿ ಹೋಗಿ ಏನು ಅವರ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಅವರಿಗೆ ಸೌಲಭ್ಯವನ್ನು ಕೊಡಿ ಅಂಥೇಳಿ. ಹಾಗೆ ಬರೇ ಸುಮ್ಮನೆ ಕೊಡುವಂಥದ್ದಲ್ಲ, ಇದಕ್ಕೊಂದು ಸಾಂಸ್ಥಿಕ ರೂಪವನ್ನು ಕೊಟ್ಟು ಯಾವ ರೀತಿಯ ಸೌಲಭ್ಯಗಳು ಹೋಗಬೇಕು. ಈ ಸರ್ವೇಕ್ಷಣೆಯಲ್ಲಿ ನಾವು ಕಂಡುಕೊಂಡಂತೆ ಯಾವೆಲ್ಲ ಕೊರತೆಗಳಿದೆ, ಮನೆಯಿಂದ ಹಿಡಿದು ಶೌಚಾಲಯದಿಂದ ಹಿಡಿದು ವಿದ್ಯುತ್ ಶಕ್ತಿಯ ಕೊರತೆಯಿಂದ ಹಿಡಿದು ಎಲ್ಲವನ್ನು ನಾವು ಪಟ್ಟಿ ಮಾಡಿಕೊಂಡಿದ್ದೇವೆ. ಇದನ್ನು ಕ್ರಮೇಣ ಮುಂದಿನ 1-2 ವರ್ಷಗಳಲ್ಲಿ
ಯಾರೆಲ್ಲ ರಾಜ್ಯದಲ್ಲಿ ಇಂಥ ದುರ್ಬಲರಿದ್ದಾರೋ ಅವರಿಗೆ ಒದಗಿಸಬೇಕು ಅನ್ನೋ ಸಂಕಲ್ಪದೊಂದಿಗೆ ಹೇಮಾವತಿ ಅಮ್ಮನವರು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರು ಇವತ್ತಿನ ಈ ವಾತ್ಸಲ್ಯ ಕಾರ್ಯಕ್ರಮದ ಈ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲಿಕ್ಕಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಕೊಡ್ತಾ ಇರ್ತಕ್ಕಂಥವರು ಗೌರವಾನ್ವಿತ ಶ್ರೀಯುತ ಹರ್ಷೇಂದ್ರ ಕುಮಾರ್ ಅವರು. ನಂತರ ಕೂಡ ನಾವು ಇದನ್ನು ವಿಸ್ತಾರ ಮಾಡ್ತಾ ಇದ್ದೇವೆ. ಜನಜಾಗೃತಿ ವೇದಿಕೆ ಮತ್ತು ಯೋಜನೆಯ ಸೇರಿಕೊಂಡು ಎಲ್ಲ ಕಾರ್ಯಕ್ರಮಗಳು ಜನರನ್ನು ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮಗೆ ಜನಜಾಗೃತಿ ವೇದಿಕೆಯಲ್ಲಿ ಹಿಂದಿನ ಅಧ್ಯಕ್ಷರಾಗಿದ್ದುಕೊಂಡು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದರೂ ಕೂಡ ನಮ್ಮೊಡನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಬೆರೆತುಕೊಂಡು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಮಾರ್ಗದರ್ಶನ, ಶುಭ ಹಾರೈಕೆ ಮತ್ತು ತಿಳುವಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥ ಶ್ರೀಯುತ ಪ್ರತಾಪ್ ಸಿಂಹ ನಾಯಕರು ಇವತ್ತು ನಮ್ಮೊಡನೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಾಪಕಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಸಂತ್ ಸಾಲಿಯಾನ್ರವರಿದ್ದಾರೆ, ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು. ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಅಪ್ಪಣ್ಣ ಹೆಗಡೆ ಅವರಿದ್ದಾರೆ. ಇವತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಮಸ್ವಾಮಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಅರ್ಪಣೆ ಮಾಡಬೇಕು ಅಂತೇಳಿ ಹೇಳಿ ಕೇಳ್ಕೊಳ್ತೇನೆ. ಈ ಗೌರವದೊಂದಿಗೆ ಪೂಜ್ಯರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೂಡ ನಾವೆಲ್ಲರೂ ಸಮರ್ಪಿಸ್ತಾ ಇದ್ದೇವೆ. ಗೌರವಾನ್ವಿತ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರಿಗೆ ಶ್ರೀಮತಿ ಮಂಜುಳಾ ಯೋಜನಾಧಿಕಾರಿ ಕೇಂದ್ರ ಕಚೇರಿ ಹಾಗೂ ಕುಮಾರಿ ಮಮತಾ ಜನಜಾಗೃತಿ ವೇದಿಕೆಯ ಸಿಬ್ಬಂದಿಯವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. MD ಶ್ರೀ ಜನಾರ್ದನ್ ಇವರು ಗೌರವಾರ್ಪಣೆ ಮಾಡಬೇಕು ಅಂತೇಳಿ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅಭಿಮಾನಿಗಳಾದಂತಹ ಅಪ್ಪಣ್ಣ ಹೆಗ್ಗಡೆ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಅವರಿಗೆ ಜೈವಂತ್ ಪಟ್ಗಾರ್ ಯೋಜನಾಧಿಕಾರಿಯವರು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾವು ಈ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. बोलो श्री मंजुनाथ स्वामी की, बोलो श्री मंजुनाथ स्वामी की, बोलो श्री मंजुनाथ स्वामी की। ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತು ಹೆಗ್ಡೆಯವರ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಒಂದು ಸತ್ಕಾರ್ಯ ನಡೀತಾ ಇರೋದು ಬಹಳ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಕಳೆದ ಮೂರುವರೆ ದಶಕಗಳಿಂದ ಗ್ರಾಮಾಭಿವೃದ್ಧಿ ಯೋಜನೆ ಬಡ ಜನರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೆ. ಅವರಿಗೆ ಅನೇಕ ರೀತಿಯ ಪ್ರೇರಣೆಯನ್ನು ಕೊಟ್ಟು, ತರಬೇತಿಯನ್ನು ಕೊಟ್ಟು, ಸಾಲ ಸೌಲಭ್ಯವನ್ನು ಕೊಟ್ಟು, ಅವರು ಸ್ವತಃ ದುಡಿದು ತಮ್ಮ ಕಾಲ ಮೇಲೆ ತಾನು ನಿಲ್ಲುವಂಥ ಪ್ರಯತ್ನವನ್ನು ಮಾಡುವಲ್ಲಿ ಪೂರ್ಣ ಸಹಕಾರ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗ್ತಾ ಇದೆ. ಆದರೆ ಅನೇಕರಿಗೆ ಸ್ವತಂತ್ರವಾಗಿ ದುಡಿಲಿಕ್ಕೆ ಆಗದವರು, ವೃದ್ಧರು, ಕಾಯಿಲೆಯಲ್ಲಿರುವವರು ಮತ್ತು ಅಸಹಾಯಕರು, ವಿಕಲಚೇತನರು ಇಂಥವರಿಗೆ ತಮ್ಮ ಬದುಕನ್ನು ತಾವೇ ಕಟ್ಟಿಕೊಳ್ಳಿಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಮಾಶಾಸನವನ್ನು ಕೊಡುವಂಥ ಕಾರ್ಯಕ್ರಮ ಕ್ಷೇತ್ರದಿಂದ ನಡೀತಾ ಇತ್ತು. ಸುಮಾರು 10,400 ಜನರಿಗೆ ಮಾಶಾಸನ ಇದುವರೆಗೆ ತಲುಪ್ತಾ ಇತ್ತು. ಆದರೆ ಈ ಮಾಶಾಸನದ ಫೋಟೋ ಪೇಪರ್ನಲ್ಲಿ ಬರುವಾಗ, ನಿರಂತರದಲ್ಲಿ ಬರುವಾಗ ನನಗೆ ಅನೇಕ ಸಲ ಬಹಳ ಬೇಸರ ಆಗ್ತಾ ಇತ್ತು. ಯಾಕೆಂದರೆ ನಮ್ಮ ಕಾರ್ಯಕರ್ತ ಪ್ಯಾಂಟೆಲ್ಲ ಹಾಕ್ಕೊಂಡು ಹೀಗೆ ಚೆಕ್ ಹಿಡ್ಕೊಂಡು ನಿಲ್ತಾ ಇದ್ದ. ಆದರೆ ಅದನ್ನು ತಗೊಳ್ಳಿಕ್ಕೆ ಎದ್ದು ನಿಲ್ಲಿಕ್ಕೆ ಸಾಧ್ಯ ಇಲ್ಲದಂಥ ವೃದ್ಧರು ಕೂತ್ಕೊಂಡು ಅದನ್ನು ತಗೊಳ್ತಾ ಇದ್ದರೆ, ಅವರ ಹಿಂಬದಿಯಲ್ಲಿ ನೋಡಿದರೆ ಪ್ಲಾಸ್ಟಿಕ್ನ ಹೊದಿಕೆ ಇರುವಂತಹ ಮನೆಗಳು ಇದೆಲ್ಲ ಗೋಚರ ಆಗ್ತಾ ಇತ್ತು. ಅಥವಾ ವಿಕಲಚೇತನರು, ಅವರ ಮನೆಯವರ ಪರಿಸ್ಥಿತಿ ಇದೆಲ್ಲ ಫೋಟೋದಲ್ಲಿ ನೋಡುವಾಗ ಇವರ ಬದುಕಿನ
ಇತರ ಮಗ್ಗುಲುಗಳನ್ನು ಸಹ ಪರಿಚಯಿಸ್ಕೊಳ್ಬೇಕು ಅಂತ ಹೇಳುವ ಒಂದು ಆಶೆಯಿಂದ ನಾವು ಸರ್ವೇಕ್ಷಣೆ ಕಾರ್ಯವನ್ನು ಆರಂಭಿಸಿದೆವು. ವಿವೇಕ್ ಪಾಯ್ಸ್ ಅವರ ತಂಡದೊಂದಿಗೆ ಬಹಳ ಮುತುವರ್ಜಿಯಿಂದ, ಆಸಕ್ತಿಯಿಂದ, ವಾತ್ಸಲ್ಯದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಸಾಕಷ್ಟು ಮಾಹಿತಿಗಳನ್ನು ತಂದು ನಮಗೆ ಒಪ್ಪಿಸಿದ್ರು. ಅದರಲ್ಲಿ ಈ ಬಡ ಜನರ ತುರ್ತು ಅಗತ್ಯಗಳಿರ್ಬೋದು ಅಥವಾ ಅವರ ಅವಶ್ಯಕತೆಗಳಿರ್ಬೋದು, ಜೀವನೋಪಯೋಗಿ ಅವಶ್ಯಕತೆಗಳಿರ್ಬೋದು, ಇದರೆಲ್ಲ ಪಟ್ಟಿಯನ್ನು ಅವರು ತಯಾರಿಸಿ ಅದಕ್ಕೆ ಬೇಕಾದ ವಸ್ತುಗಳನ್ನು ಹೊಂದಿಸಿ ಈಗಾಗಲೇ ನಮ್ಮ ಎದುರು ಇರುವ ಲಾರಿಗಳಲ್ಲಿ ಅದನ್ನು ಅಲ್ಲಿ ತಲುಪಿಸುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆಯ ಆರಂಭ ಹಂತದಲ್ಲಿ ಬೆಳ್ತಂಗಡಿ ತಾಲೂಕಿನ 80 ಗ್ರಾಮಗಳಿಗೆ ಹೀಗೆ ವಸ್ತುಗಳನ್ನು ತಲುಪಿಸೋದು ನನಗೆ ನೆನಪಿಗೆ ಬರ್ತಾ ಉಂಟು. ಆಗಲೂ ಪ್ರತಿ ಗ್ರಾಮದ ಸರ್ವೇಕ್ಷಣೆಯನ್ನು ನಡೆಸಿ ಆ ಮನೆಯಲ್ಲಿ ಏನೆಲ್ಲ ಇಲ್ಲ, ಯಾವುದರ ಅಗತ್ಯ ಇದೆ, ಎಷ್ಟು ಮಕ್ಕಳಿದ್ದಾರೆ, ಹೆಣ್ಮಕ್ಳು ಎಷ್ಟಿದ್ದಾರೆ, ಗಂಡಸರು ಎಷ್ಟಿದ್ದಾರೆ, ಮಕ್ಕಳೆಷ್ಟಿದ್ದಾರೆ, ಎಷ್ಟು ಊಟದ ಬಟ್ಲು ಬೇಕು, ಎಷ್ಟು ಪಾತ್ರೆ ಬೇಕು, ಮಕ್ಕಳಿಗೆ ಡ್ರೆಸ್ ಎಷ್ಟು ಬೇಕು, ಇದರೆಲ್ಲ ಅಳತೆ ತಗೊಂಡು ಬಂದು ನಮಗೆ ಕೊಟ್ಟು ನಾವು ಬಟ್ಟೆ ಹೊಲಿಸಿ ಅದು ಆಕರ್ಷಣೆ ಆಯಿತು ಅಂತ ನಾನು ಭಾವಿಸ್ತೇನೆ. ಬಡತನ ಎನ್ನುವುದು ಅವರವರ ಕರ್ಮ ಅಂತ ಸೈದ್ಧಾಂತಿಕವಾಗಿ ನಾವು ಮಾತಾಡ್ಬೋದು. ಆದರೆ ಆ ಬಡವರನ್ನು ಮೇಲೆತ್ತುವುದು ಮಾನವೀಯ ಧರ್ಮ ಅಂತ ಹೇಳೋದನ್ನು ಸಹ ನಾವು ಮರಿಬಾರದು. ಈ 10,000 ಜನರಲ್ಲಿ ಸುಮಾರು 4,000 ಜನರನ್ನು ನೆರೆಹೊರೆಯ ಹಳ್ಳಿಯ ಮಹಿಳೆಯರು ಸಲಹತಾ ಇದ್ದಾರೆ ಅಂತ ಕೇಳಿ ನನಗೆ ಬಹಳ ಆಶ್ಚರ್ಯ ಆಯಿತು. ಅವರಿಗೆ ಊಟ ತಂದು ಕೊಡೋದಿರ್ಬೋದು, ಅವರಿಗೆ ಬೇಕಾದ ಅಗತ್ಯವನ್ನು ಪೂರೈಸುವುದಿರ್ಬೋದು, ಯೋಗಕ್ಷೇಮ ವಿಚಾರಿಸುವುದಿರ್ಬೋದು. ನಾವು ಹೇಳದೆ ನಮ್ಮ ಹಳ್ಳಿಯ ಮಹಿಳೆಯರು ಪಕ್ಕದ ಮನೆಯಲ್ಲಿರುವ ಕಷ್ಟದವರನ್ನು ಹೋಗಿ ವಿಚಾರಿಸುವುದನ್ನು ನಾವು ಸರ್ವೆ ಮೂಲಕ ತಿಳ್ಕೊಂಡಿದ್ದೇವೆ. ಇದು ನಮ್ಮ ನಿಜವಾದ ಭಾರತೀಯ ಸಂಸ್ಕೃತಿ ಮತ್ತು ಬಡವರಲ್ಲಿರುವ ಕಾಳಜಿ ಅಂತ ನಾನು ಭಾವಿಸ್ತೇನೆ. ಮಾರ್ಗದ ಬದಿಯಲ್ಲಿ ಹಿಂದೆಲ್ಲ ಒಂದು ಕಲ್ಲು ಕಂಬವನ್ನು ನೆಡ್ತಾ ಇದ್ರಂತೆ. ಯಾಕೆಂದರೆ ಸಂತೆಯಿಂದ ಬರುವವರು ಅಥವಾ ಹೊರೆ ಹೊತ್ತು ಬರುವವರು 10 ನಿಮಿಷ ಆ ಕಂಬದಲ್ಲಿ ತಮ್ಮ ಹೊರೆಯನ್ನು ಇಳಿಸಿ ಮಾರ್ಗಾಯಾಸ ಪರಿಹಾರ ಆದಮೇಲೆ ಮತ್ತೆ ಆ ಹೊರೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ರಂತೆ. ಹಾಗೆ ನಮ್ಮ ಬಡವರ ಕಷ್ಟ ಇರ್ಬೋದು, ಕಾರ್ಪಣ್ಯ ಇರ್ಬೋದು, ರೋಗ ಇರ್ಬೋದು, ಅಸಹಾಯಕತೆ ಇರ್ಬೋದು, ಅದನ್ನೆಲ್ಲ ಅವರೇ ಹೊತ್ಕೊಂಡಿದ್ದಾರೆ. ನಾವೇನಾದರೂ ಮಾಡಿದರೆ ಈ ಕಲ್ಲು ಕಂಬದ ಹಾಗೆ 10 ನಿಮಿಷ ಅವರಿಗೆ ತಮ್ಮ ದುಃಖಗಳನ್ನು ಬದಿಗಿರಿಸಿ ಒಂದು ರೀತಿಯ ಸಹನೆಯಿಂದ ಬದುಕನ್ನು ಜೀವಿಸಲಿಕ್ಕೆ, ಬದುಕನ್ನು ಹಗುರ ಮಾಡಲಿಕ್ಕೆ ಅವಕಾಶ ಅಷ್ಟೇ ಅಂತ ನಾನು ಭಾವಿಸ್ತೇನೆ. ನಮ್ಮ ಸುತ್ತಮುತ್ತ ದೀಪ ಉರಿಸದ ಅನೇಕ ಮನೆಗಳಿವೆ. ನಮ್ಮ ಬಳಿ ಬರಲಾರದ ಅಶಕ್ತರಿದ್ದಾರೆ, ಅವರಿಗೆ ಸಹಾಯ ಮಾಡಿ ಅಂತ ನಮ್ಮ ಅಬ್ದುಲ್ ಕಲಾಂ ಅವರು ಹಿಂದೆ ಬಹಳಷ್ಟು ಕಡೆ ಹೇಳಿದ್ದಾರೆ. ಸರ್ವೆಯಲ್ಲಿ ಗಮನಿಸಿದಾಗ ಬಹಳಷ್ಟು ಹೆಂಗಸರು, ವಿಧವೆಯರು, ರೋಗಿಗಳು, ಒಂಟಿ ಜೀವನ ನಡೆಸುವವರು, ಮನೆ ಇಲ್ಲದವರು, ಮಲಗಿದಲ್ಲೇ ಇರುವವರು, ಸ್ವಂತಕ್ಕೆ ಅಡಿಗೆ ಮಾಡಲಿಕ್ಕೂ ಅಶಕ್ತರಾದವರು, ಇಂಥ ದೊಡ್ಡ ಪಟ್ಟಿಯೇ ಇದೆ. ಈ ಅವಶ್ಯಕತೆಗಳನ್ನು ನಾವು ಮುಂದೆ ಗಮನಿಸಬೇಕಾಗಿದೆ. ಸರ್ಕಾರದಿಂದ ದೊರೆಯಬಹುದಾದ ಅನೇಕ ಸವಲತ್ತುಗಳನ್ನು ದೊರಕಿಸಿಕೊಡುವಲ್ಲಿ ಸಹ ನಮ್ಮ ಕಾರ್ಯಕರ್ತರು ಈಗಾಗಲೇ ಬಹಳಷ್ಟು ಪ್ರಯತ್ನವನ್ನು ಈ ವಾತ್ಸಲ್ಯ ಸಂಘದವರಿಗೆ ಮಾಡ್ತಾ ಇದ್ದಾರೆ. ವಿಧವಾ ವೇತನ ಇರ್ಬೋದು, ಆಯುಷ್ಮಾನ್ ಕಾರ್ಡ್ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ನೀರು, ವಿದ್ಯುತ್ನ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ಈಗಾಗಲೇ ಅವರು ಮಾಡ್ತಾ ಇದ್ದಾರೆ. ನಮ್ಮ ಜಗತ್ತಿನಲ್ಲಿ ಎಲ್ಲದಕ್ಕೂ ಬೆಲೆ ಇದೆ. ನಾವು ಒಂದು ಮನೆಯಲ್ಲಿ ಸೋಫಾ ತಗೊಳ್ತೇವೆ, ಫ್ರಿಡ್ಜ್ ತಗೊಳ್ತೇವೆ, AC ತಗೊಳ್ತೇವೆ, ಎಲ್ಲದಕ್ಕೂ ಬೆಲೆ ಎಷ್ಟು ಅಂತ ನಾವು ಕೇಳ್ತೇವೆ. ಕಡೆಗೆ ಒಂದು ಹಸು ತಗೊಂಡ್ರೂ ಬೆಲೆ ಇದೆ, ಒಂದು ನಾಯಿ ಮರಿಗೂ ಬೆಲೆ ಎಷ್ಟು ಅಂತ ಕೇಳಿ ನಾವು ತಗೊಳ್ತೇವೆ. ಒಳ್ಳೆ ನಾಯಿ ಮರಿಗಳ ಮಾರಾಟ ಮಾಡೋದು ಒಂದು ದಂಧೆ ಇದೆ. ಆದರೆ ಮನುಷ್ಯನಿಗೆ ಎಷ್ಟು ಬೆಲೆ ಅಂತ ಯಾರೂ ಹೇಳಲಿಲ್ಲ. ಬಹಳ ಮುಖ್ಯವಾದ್ದು ಅಂತ ಮಗ ಹೇಳ್ತಾನೆ ಕಣ್ಣು ಅಂತ, ತಾಯಿ ಹೇಳ್ತಾಳೆ ಕಣ್ಣಿಲ್ಲದವರು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಹಾಗಾದರೆ ಬಾಯಿ ಅಂತ ಬಾಯಿ ಇಲ್ಲದವರು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಕೈ ಅಂತ ಹೇಳ್ತಾಳೆ, ಕೈ ಇಲ್ಲದವರು ಎಷ್ಟೋ ಜನ. ಮನುಷ್ಯನಿಗೆ ಅತಿ ಮುಖ್ಯವಾದ
ಒಂದು ವೇಳೆ ನಮ್ಮ ಕಷ್ಟಕ್ಕೆ ಸುಖಕ್ಕೆ ನೋವಿಗೆ ಯಾರಾದರೂ ಭುಜ ಕೊಡುವುದಿಲ್ಲ, ಅದು ಭುಜದ ಆಶ್ರಯಿಸುತ್ತಿದೆ, ಅದಕ್ಕಿಂತ ದೊಡ್ಡ ಅಂಗ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಮನೆಗಳಿಗೆ ಮತ್ತು ಸಮಾಜಕ್ಕೆ ಭುಜ ಹಾಕಬಲ್ಲಂತಹ ವ್ಯಕ್ತಿಗಳು ಇಂದು ಬೇಕಾಗಿದ್ದಾರೆ. ನಮ್ಮಲ್ಲಿ ಅನೇಕರು ಇಂಥ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಎಲ್ಲರಿಗೂ ಸಹಾನುಭೂತಿ ಇದೆ. ಆ ಸಹಾನುಭೂತಿಯನ್ನು ನಾವು ಅನುಭೂತಿಯಾಗಿ ಮಾಡಿಕೊಳ್ಬೇಕಾಗಿದೆ. ಅವರ ಕಷ್ಟ ನಮ್ಮದೇ ಅಂತ ಹೇಳಿ ಭಾವಿಸಿಕೊಂಡಾಗ ಅವರಿಗೆ ಸಹಾಯ ಮಾಡುವ ನಮಗೆ ಆಸಕ್ತಿ ಮತ್ತು ಸಹಾಯ ಮಾಡುವ ಗುಣ ನಮ್ಮಲ್ಲಿ ಬರ್ತದೆ. ನಾವು ಈ ವಾತ್ಸಲ್ಯ ಸಂಘದ ಬಗ್ಗೆ ಬಹಳಷ್ಟು ಹೇಳಿದರು. ಅಮ್ಮನವರು ಮಾಡಿದ್ರು ಅಂತ ಹೇಳಿದರು. ಆದರೆ ಸಲಹೆ ಕೊಡೋದು ಬಹಳ ಸುಲಭ. ಹರ್ಷೇಂದ್ರ ಯಾವಾಗಲೂ ಹೇಳ್ತಾನೆ, ಪುಕ್ಕಟೆ ಸಲಹೆ ಕೊಡೋದು ಸುಲಭ. ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಬಂದು ಗೌರವಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೌದು ಇದೆ. ಅವ್ರು ಹೇಳ್ತಾ ಇದ್ರು, ಕೊರೋನಾ ಬಂದಮೇಲೆ ಸರ್ಕಾರದ ಯಾವುದೇ ವೇತನಗಳು ನಮ್ಮ ಕೈ ಸೇರ್ತಾ ಇಲ್ಲ, ಅದ ಧರ್ಮಸ್ಥಳ ಯೋಜನೆ ಹಣ ಮಾತ್ರ ನಮಗೆ ತಲುಪ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ರು. ಭಾಳ ಸಂತೋಷನೂ ಆಯಿತು, ದುಃಖನೂ ಆಯಿತು. ಇನ್ನೊಂದು ವಿಚಾರವನ್ನು ಹೇಳಿದ್ರು, ಶಾಲೆಗಳಲ್ಲಿ ಬಿಸಿ ಊಟದ ಸಮಯದಲ್ಲಿ ನಮಗೆ ಆಹಾರವನ್ನು ಕೊಡ್ತಾ ಇದ್ರು. ಅಂಥ ಊಟ ಕೂಡ ಇವತ್ತು ಶಾಲೆಗಳು ತೆರೆದಿಲ್ಲ, ಭಾಳ ಹಸಿವಿನಿಂದ ಬಳಲ್ತಾ ಇದ್ದಾವೆ ಅಂತ ಹೇಳಿದಾಗ ಭಾಳ ದುಃಖ ಆಯಿತು. ಅಮ್ಮನವರ ದೇಹದಂತೆ ಏನು ಮಾಸಾಶನ ಹೋಗ್ತಾ ಇತ್ತು, ಅವರ ಉಡುಪುಗಳನ್ನು ನೋಡಿದಾಗ ಅವರು 1 ವರ್ಷ 6 ತಿಂಗಳಾದರೂ ಅವರ ವಸ್ತ್ರಗಳನ್ನು ಬದಲಾಯಿಸ್ತೆ, ಮತ್ತು ಮಲಿಕೊಳ್ಳಿಕ್ಕೆ ಒಂದು ಚಾಪೆ ಕೂಡ ಇಲ್ಲದೆ ಒದಿಕೆ ಏನು ಹೆಂಚು ಕವರ್, ಪ್ಲಾಸ್ಟಿಕ್ ಕವರ್ ಏನು ಒದ್ಕೊಂಡಿರ್ತಾರೆ, ಅದು ಮಳೆ ಬಂದರೆ ಅವರು ಎಲ್ಲಿ ಒಂದು ಮೂಲಿನಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಮನೆಗಳನ್ನು ನಾವು ಸರ್ವೇ ಸಮಯದಲ್ಲಿ ನೋಡಿದ್ವಿ. ಇದು ನಿಜವಾಗ್ಲೂ ಅಂಥ ಒಂದು ಕಾರ್ಯಕ್ರಮ ಇವತ್ತು ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಪುಣ್ಯ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಶಿಕ್ಷೇತ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮುಖಾಂತರ ಇವತ್ತೇನು ವಾತ್ಸಲ್ಯ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದೇವೆ, ಇದು ಒಂದು ಉತ್ತಮ ಕಾರ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಇನ್ನೂ ಅತಿ ಹೆಚ್ಚು ಇಂಥ ಒಂದು ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ ಪ್ರತಿ ಮುಖ್ಯವಾದ ಕಾರ್ಯಕ್ರಮ ಇದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದ್ರ ಜೊತೆಗೆ ಇವತ್ತೇನು ಸಮಾಜ ದುಶ್ಚಟಗಳಿಂದ ಒಳಗಾಗ್ತಾ ಇದೆ, ಯುವಶಕ್ತಿ ಒಳಗಾಗ್ತಾ ಇದೆ, ಇವತ್ತು ಸಮಾಜಮುಖಿ ಆಗ್ತಾ ಇಲ್ಲ ಅಂದಾಗ ಕಳೆದ ವಾರ ನಡೆದಂಥ ಡ್ರಗ್ಸ್ ಬೇಡ ಕರ್ನಾಟಕ ಕಾರ್ಯಕ್ರಮದಲ್ಲಿ ಏನು ಚರ್ಚೆ ಇತ್ತು, ಅದು ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಅಖಿಲ ಕನ್ನಡ ಜನಜಾಗೃತಿ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಸುಮಾರು 1 ಗಂಟೆಗಳ ಕಾಲ ಸರ್ಕಾರ ಚರ್ಚೆ ನಡೆದಾಗ ಗೃಹ ಮಂತ್ರಿಗಳಾದಂಥ SR ಬೊಮ್ಮಾಯಿ ಅವರು ಇದರ ಸಲಹೆಯಾಗಿ ನಾವು ಕಾವಂದರಲ್ಲಿ ಮಾತಾಡ್ತೇವೆ, ಇದರ ಪರಿಹಾರ ಸಿಗಬೇಕಾದ್ರೆ ಆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾವಂದರಿಂದ ಮಾತ್ರ ಸಾಧ್ಯ ಅಂತಂದಾಗ ಭಾಳ ಹೆಮ್ಮೆ ಆಯಿತು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಇವತ್ತು ನನ್ನ ಕುಟುಂಬ ಇವತ್ತೇನಾದರೂ ಈ ಸ್ಥಿತಿಲಿ ಇದೆ ಅಂದರೆ, ನಾನು ಒಬ್ಬ ನಿರುದ್ಯೋಗಿಯಾಗಿ ಉದ್ಯಮವನ್ನು ಶುರು ಮಾಡಿದವನು.
ಸೈಕಲ್ನಿಂದ ರೇಂಜ್ ರೋವರ್ವರೆಗೂ ಬಂದಿದ್ದೇನೆ ಅಂತಂದ್ರೆ ಅದು ಹೆಗ್ಡೆಯವರ ಕುಟುಂಬ ಮತ್ತೆ ಧರ್ಮಸ್ಥಳ ಸಂಸ್ಥೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ನನ್ನ ರೀತಿ ಎಷ್ಟೋ ಜನ ಇವತ್ತು ಈ ಒಂದು ಸಂಸ್ಥೆನಲ್ಲಿ ಉದ್ಯೋಗವನ್ನು ಸಹೋದ್ಯೋಗಿಗಳಾಗಿದ್ದಾರೆ. ಒಂದೇ ಹೇಳಿದ್ದು ಸಂಸ್ಥೆಯಲ್ಲಿ ನನಗೆ ಒಂದೊಂದೇ ಮೆಟ್ಲನ್ನು ಹತ್ತಬೇಕು, ಬೇಗ ಎಲ್ಲ ಮೆಟ್ಲನ್ನು ಹತ್ತಿದ್ರೆ ಕೆಳಗೆ ಬೀಳುವಂಥ ಸಾಧ್ಯತೆ ಇದೆ ಅಂತ ಹೇಳಿದರು. ಆಮೇಲೆ ಇನ್ನೂ ಒಂದು ಪದವನ್ನು ಹೇಳಿದ್ರು, ನಿಜವಾದ ದಾನಿ ಯಾರು ಅಂದ್ರೆ ಜಿಪುಣ ಅಂತ ಹೇಳ್ಕೊಟ್ಟಿದ್ರು ರೂಟ್ ಸೈಡ್ ಸಂಸ್ಥೆನಲ್ಲಿ. ಅಂದ್ರೆ ಒಬ್ಬ ದಾನಿ ಏನ್ ಮಾಡ್ತಾನೆ, ಕೊಡುವಾಗ ಹೇಳಿಕೊಡ್ತಾನೆ, ಆದ್ರೆ ಒಬ್ಬ ಜಿಪುಣ ಅವನ ಅರಿವಿಲ್ದಾನೆ ದಾನವನ್ನು ಕೊಡ್ತಾನೆ ಅಂತಕ್ಕಂಥ ಪದವನ್ನು ಹೇಳಿದ್ರು. ಹಾಗಾಗಿ ಇವತ್ತು ಈ ಸಂಸ್ಥೆಯಿಂದ ನನ್ನ ಮೇಲೆ ಬಂದಿದ್ದೇನೆ. ನಾನು ಸಹ ಇಂಥ ಒಂದು ವಾತ್ಸಲ್ಯ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು 10 ಕುಟುಂಬಗಳಿಗೆ ಒಂದು ಮನೆ ನಿರ್ಮಿಸಿಕೊಡ್ತಕ್ಕಂಥ ಕಾರ್ಯವನ್ನು ಕಾವಂದರು ಅನುಮತಿ ಮೇರೆಗೆ ನಾನು ಆ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ನನಗೆ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ಒಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇದೀಗ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಂದ ಪೂಜ್ಯರಿಗೆ ಗೌರವಾರ್ಪಣೆ. ಧನ್ಯವಾದಗಳು. ವಾತ್ಸಲ್ಯ ಯೋಜನೆ ಅದನ್ನು ತಲುಪಿಸುವ ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆಗೊಂಡಿದೆ. ಎದುರುಗಡೆ 4 ಟ್ರಕ್ಗಳು ಕೂಡ ನಿಂತಿದೆ. ಸಾಂಕೇತಿಕವಾಗಿ ಇಲ್ಲಿ ಕೆಲವೊಂದು ಫಲಾನುಭವಿಗಳಿಗೆ ನಾವು ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೇವೆ. ಪೂಜ್ಯರು ಹಾಗೂ ಅಮ್ಮನವರು ಹಾಗೂ ಎಲ್ಲರೂ ಇದನ್ನು ನೆರವೇರಿಸಿಕೊಡ್ಬೇಕು ಅಂತ ಮಾತಾಡ್ಕೊಂಡ ಸರ್ ಹೇಳಿದ್ದಾರೆ. ಫೋನ್ನಲ್ಲಿ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಮ್ಯೂಟ್ ಮಾಡಿ ಇಟ್ಟಿದ್ದಲ್ಲಿ ಈಗಲೂ ಕಾಲ್ ಬರ್ತಾ ಇತ್ತು. ಹಾಗಾಗಿ ಆ ಎಲ್ಲ ಸಹೃದಯರಿಗೂ ಕೂಡ ಭಕ್ತರಿಗೂ ಕೂಡ ನನ್ನನ್ನು ಗೌರವಿಸುವ ಪ್ರೀತಿಸುವ ಎಲ್ಲ ಹೃದಯಗಳಿಗೂ ಕೂಡ ನಾನು ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಮಾಡಲಿ ಅಂತ ಮೊದಲು ಪ್ರಾರ್ಥಿಸ್ತೇನೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ವೇದಿಕೆಯಲ್ಲಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಪ್ರತಾಪ್ ಸಿಂಗ್ ನಾಯ್ಕ್ ಅವರು MLC ಅವರಿಲ್ಲಿದ್ದಾರೆ. ರಾಮಸ್ವಾಮಿ ಜನಜಾಗೃತಿ ವೇದಿಕೆಯ ಕರ್ನಾಟಕದ ಡಾಕ್ಟರ್ ಮಂಜುನಾಥರು ಮತ್ತು ರಾಕೇಶ್ ಅವರಲ್ಲಿದ್ದಾರೆ. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಕೋರ್ತಾ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೇವೆ. ಮೊನ್ನೆ ಕೆನಡಾ ದೇಶದಿಂದ ವೆಬಿನಾರ್ ಮೀಟಿಂಗ್ ನಡೆಯಿತು. ಅಂದರೆ ಕೆನಡಾ ದೇಶದ ಸುಮಾರು 50-60 ಮಂದಿ ನನ್ನ ಜೊತೆಗೆ ಆನ್ಲೈನ್ ಅಂದರೆ ಈ TV ಸಂಭಾಷಣೆ ಮಾಡಿದರು. ನಾನು ಹೇಳಿದೆ, ಇಲ್ಲದಿದ್ದರೆ ನಿಮ್ಮ ಹತ್ತಿರ ಬರಬೇಕಾಗಿದ್ದರೆ ಸುಮಾರು 30 ಗಂಟೆ ಕಾಲ ನಾನು ಪ್ರಯಾಣ ಮಾಡಬೇಕಿತ್ತು, 50 ಗಂಟೆ ಪ್ರಯಾಣ ಮಾಡಬೇಕಿತ್ತು. ಆದರೆ ಈ ಆಧುನಿಕ ತಂತ್ರಜ್ಞಾನದ ಉಪಯೋಗದಿಂದ ಮನೆಯಲ್ಲೇ ಕೂತು ಎಲ್ಲ ಕೆನಡಾ ದೇಶದವರೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಆಯಿತು ಅಂತ ಹೇಳ್ತಿದ್ದೆ. ಅವರೊಂದು ಮಾತು ಹೇಳಿದರು, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ ಹೇಳಿದರು. ಅಂದರೆ ಪ್ರತಿಯೊಬ್ಬ ಯಶಸ್ವಿ ಮನುಷ್ಯನ ಹಿಂದೆ ಒಂದು ಮಹಿಳೆ ಇದ್ದಾರೆ ಅಂತ ಹೇಳಿದರು. ನಾನು ಅದೇ ಈಗ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಅದು ಬದಲಾವಣೆ ಆಗಿದೆ. ಇನ್ ಫ್ರಂಟ್ ಆಫ್ ಎವ್ರಿ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಎ ಮ್ಯಾನ್ ಅಂತ ಆಗಿದೆ ಅಂತ. ಜೊತೆಗೆ ಹೋದ್ರೆ ಸ್ವಲ್ಪ ನೀವು ಓವರ್ಟೇಕ್ ಮಾಡ್ತೀರಿ, ಅದಕ್ಕೆ ಸ್ವಲ್ಪ ಹಿಂದೆ ಹಿಡಿದು ನಿಮ್ಮನ್ನು ಜೊತೆಗೆ ಅಂತ ಹೇಳ್ತಾರೆ. ಜೊತೆಗೆ ನೋಡಿದ್ರೆ ಓವರ್ಟೇಕ್ ಮಾಡಿಬಿಟ್ರೆ ಅದಕ್ಕೆ ಬಿಹೈಂಡ್ ಎವ್ರಿ ಅದು ನಾವು ಬಿಟ್ಟುಕೊಡೋದಿಲ್ಲ, ಅದು ನಾವು ಬಿಟ್ಟುಕೊಡೋದಿಲ್ಲ. ಹಾಗೆ ಇನ್ ಫ್ರಂಟ್ ಆಫ್ ಎವ್ರಿ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಎ ಮ್ಯಾನ್ ಅಂತ ಹೇಳಿದ ಹಾಗೆ ನಾವು ಎಲ್ಲ ಗಂಡಸರು ಸ್ವಲ್ಪ ಪುರುಷರು ಹೆಚ್ಚಾಗಿ ದೊಡ್ಡ ಯೋಜನೆಯನ್ನೇ ಹಾಕ್ಕೊಂಡು ಹೋಗ್ತೇವೆ, ದೊಡ್ಡ ದೊಡ್ಡ ಕಲ್ಪನೆಯನ್ನು ಮಾಡ್ಕೊಂಡು ಹೋಗ್ತೇವೆ. ಆದರೆ ಮನೆಯಲ್ಲಿರುವಂಥ ಮಹಿಳೆಯರು ಎಷ್ಟೋ ಬಾರಿ ನಮಗೆ ಪ್ರೇರಣೆ ಕೊಡುವಾಗ ಸಣ್ಣ ಪುಟ್ಟ ವಿಷಯಗಳ ಕಡೆ ಕೂಡ ಗಮನ ಹರಿಸ್ತಾರೆ. ಊಟ ಮಾಡುವಾಗ ಎಲ್ಲ ಭಕ್ಷ್ಯಗಳನ್ನು ತಿಂತೇವೆ, ಆದರೆ ಊಟ ಆದಮೇಲೆ ಮಹಿಳೆಯರು ಹೇಳ್ತಾರೆ ಅದರಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತಲ್ವಾ ಅಂತ. ಹೌದಾ, ನಮ್ಗೆ ಗೊತ್ತೇ ಆಗಲಿಲ್ಲ ಅಂತ. ಇದು ಸ್ವಲ್ಪ ಸಿಹಿ ಜಾಸ್ತಿ ಆಗಿತ್ತು, ನಮಗೂ ಅದು ಗೊತ್ತಾಗಲಿಲ್ಲ. ಊಟ ಮಾಡಿದ್ದೇವೆ, ಗಾತ್ರ ತಿಂದಿದ್ದೇವೆ, ರುಚಿ ಗೊತ್ತಿಲ್ಲ. ಯಾಕಿದು ಹೇಳ್ತಾ ಇದ್ದೇನೆ ಅಂದರೆ, ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನು, ಸ್ವಾರಸ್ಯಕರವಾದ ಬದುಕಿನ ವಿಷಯಗಳನ್ನು ತಿಳ್ಕೊಳ್ಳುವಂಥ ಶಕ್ತಿ ಮಹಿಳೆಗಿದೆ. ಹಾಗಾಗಿ ಅವರು ಎಷ್ಟೋ ಸಲ ಪ್ರೇರಣೆ ಕೊಡ್ತಾರೆ. ಈಗ ನಮ್ಮ ಯೋಜನೆ ಅಂತಂದರೆ ಮೊದಲನೇ ಪ್ರಾರಂಭ ಆಗಿದ್ದೇ ಬಡವರನ್ನು ಮತ್ತು ನಿರಕ್ಷರಸ್ಥರನ್ನು ಮತ್ತು ವಿಶೇಷವಾಗಿ ಹಿಂದುಳಿದವರನ್ನು
ಅವರ ಪ್ರಗತಿಗೆ ದಾರಿ ತೋರಿಸುವಂಥ ಒಂದು ಕಾರ್ಯಕ್ರಮ ಇದು. ಈಗಾಗಲೇ ಹೇಮಾವತಿಯವರು ಹೇಳಿದಾಗ ಮೊದಲು ನಾವು ಸರ್ವೆ ಮಾಡಿದಾಗ ಒಂದು ಮನೆಯಲ್ಲಿ ಏನು ಇಲ್ಲ ಅಂತ ಸರ್ವೆ ಮಾಡಿದ್ವಿ, ಏನಿಲ್ಲ ಅಂತ. ಅಂದರೆ ಕೆಲವು ಸಲ ಬಡತನದಿಂದಲೇ ನಿರ್ಗತಿಕರಾಗ್ತಾರೆ ಅನ್ನೋದಲ್ಲ, ಬಡತನದಿಂದಲೇ ಅಸಹಾಯಕರಾಗ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಸಲ ಎಲ್ಲ ಇದ್ದು ಕೂಡ ಅಜ್ಞಾನದಿಂದ ಅವರು ತಮ್ಮ ಜೀವನವನ್ನು ಕೆಡಿಸ್ಕೊಳ್ಳೋದಿದೆ. ನಾನೊಂದು ಸಿನಿಮಾ ನೋಡಿದ್ದೆ. ಸಿನಿಮಾ ನೋಡುವಾಗ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಹೋಟೆಲ್ನ ಮುಂದೆ ಭಿಕ್ಷೆ ಬೇಡಿದ್ದಾನೆ. ಕಡೆಗೆ ಒಂದು ದಿವಸ ಅವನು ಸತ್ತಾಗ ಅವನ ಕೋಣೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇತ್ತು. ಅಂದರೆ ಎಷ್ಟೋ ಜನ ಕೆಲವರು ಸಂಪಾದನೆ ಇದ್ದರೂ ಕೂಡ ಅದನ್ನು ಉಳಿಸೋದು ನಾಳೆಗೆ ಅಂತ ಹೇಳಿ. ಆದ್ದರಿಂದ ಅವರ ಜೀವನ ಮತ್ತು ಅಲ್ಲೇ ಇರ್ತದೆ, ಬೇಡುವ ಅಥವಾ ನಿರೀಕ್ಷೆಯ ಮಟ್ಟದಲ್ಲಿ ಇರ್ತದೆ. ಅವರಿಗೆ ಬದುಕನ್ನು ಬದಲಾಯಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅವರು. ಆದರೆ ಇವತ್ತು ನಾವು ಎಲ್ಲ ಮನುಷ್ಯರಿಗೆ ಕೂಡ ಬದುಕಿನ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ, ಸ್ವಾವಲಂಬನೆಯ ಮತ್ತು ಸ್ವಾಭಿಮಾನದ ನಿರೀಕ್ಷೆಯನ್ನು ಕೊಟ್ಟಿದ್ದೇವೆ. ಈಗ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಿಶೇಷತೆ ಏನು ಅಂತಂದರೆ ಸ್ವಸಹಾಯ ಸಂಘ, ನನಗೆ ನಾನೇ ಸಹಾಯ ಮಾಡಿಕೊಳ್ಬೇಕು ಅನ್ನೋ ಒಂದು ಕಲ್ಪನೆ. ಅಲ್ಲದೆ ಎಲ್ಲರೂ ಸ್ವಾಭಿಮಾನದಿಂದ ಬದುಕಬೇಕು, ಯಾಚನೆ ಮಾಡಬಾರದು. ನಾವು ಕ್ಷೇತ್ರಕ್ಕೆ ಎಷ್ಟೋ ಜನ ಹೇಳ್ತಾರೆ, ನಾವು ಧರ್ಮಸ್ಥಳಕ್ಕೆ ಬರ್ತೇವೆ, ನಮ್ಮ ಕೃತಜ್ಞತೆಯನ್ನು ಹೇಳ್ಕೊಳ್ಳಿಕ್ಕೆ ನಾವು ತರಕಾರಿಯನ್ನು ತರ್ತೇವೆ ಅಂತ. ಈಗ ಕಳೆದ 30 ವರ್ಷದಲ್ಲಿ ಕಡ್ಡಾಯವಾಗಿ ಯಾರೂ ಕೂಡ ಧರ್ಮಸ್ಥಳಕ್ಕೆ ಕೃತಜ್ಞತೆ ಹೇಳಲಿಕ್ಕೆ ಬರಬಾರದು ಅಂತ ನಾವು ಹೇಳ್ತೇವೆ. ಯಾಕೆಂದರೆ ಅವರು ದೀನರಲ್ಲ, ನಾವು ದಾನಿಗಳಲ್ಲ, ಅವರು ಬಡವರಲ್ಲ, ನಾವು ಸಹಾಯ ಮಾಡುವವರಲ್ಲ. ಅವರಿಗೆ ಬೇಕಾಗುವಂಥ ಮಾರ್ಗದರ್ಶನವನ್ನು ಕೊಟ್ಟು ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಆಗಿ ಬದುಕನ್ನು ರೂಪಿಸ್ಕೊಳ್ಬೇಕು ಅಂತ. ಈಗ ಹೊಸದಾಗಿ ಏನು ಸಮಸ್ಯೆ ಆಗಿದೆ ಅಂತಂದರೆ, ಮಕ್ಕಳು ವಿದ್ಯಾವಂತರಾಗ್ತಾರೆ, ಹಿರಿಯರು ಮನೆಯಲ್ಲೇ ಇರ್ತಾರೆ, ಅವಿದ್ಯಾವಂತರಾಗಿರ್ಬೋದು, ಅಥವಾ ಮಕ್ಕಳು ಪೇಟೆಗೆ ಹೋಗಿ ಅವರು ಉದ್ಯೋಗವನ್ನು ಮಾಡ್ಬೋದು. ಹಳ್ಳಿಯಲ್ಲಿ ಇರ್ತಕ್ಕಂಥ ತಂದೆ ತಾಯಿ, ಅಜ್ಜ ಅಜ್ಜಿ ಇವರಿಗೆಲ್ಲ ಬಹಳ ಕಷ್ಟ ಇದೆ. ಅವರು ಎಷ್ಟೋ ಸಲ ಹೇಳಲಿಕ್ಕಾಗದೆ ಕಣ್ಣೀರು ಹಾಕ್ತಾ ಇರ್ತಾರೆ. ನಮ್ಮ ಕ್ಷೇತ್ರಕ್ಕೆ ಕೆಲವರು ಬರ್ತಾರೆ, ಬಂದು ಹೇಳ್ತಾರೆ, ಹಿರಿಯರ ಶಾಪದೋಷ ಇದೆ ಅಂತ ಹೇಳ್ತಾರೆ, ಪರಿಹಾರ ಮಾಡಿಕೊಡಿ ಅಂತ ಹೇಳ್ತಾರೆ. ನಾನಾಗ ಅವ್ರಿಗೆ ಹೇಳೋದಿದೆ, ಶಾಪ ಅಂತಂದರೆ ಬಾಯಲ್ಲಿ ಹೇಳಿದ ಮಾತೇ ಆಗಬೇಕಾದಿಲ್ಲ ಅಂತ. ನಾವು ಮನೆಯಲ್ಲಿ ಒಬ್ಬ ಹಿರಿಯವರನ್ನು ಕಾಣ್ತೇವೆ, ಅವರು ಯಾರು? ಅವರು ಅತ್ತೆ, ಅಥವಾ ಅವರು ನಮ್ಮ ಮನೆಯಿಂದ ನಾವು ಅಲ್ಲೆಲ್ಲ ವಿವಾಹ ಮಾಡಿಕೊಟ್ಟು ಅವರ ಪತಿಯಲ್ಲಿ ದೈವಾಧೀನರಾಗಿ ಅಲ್ಲಿಂದ ಅವರು ಅನಾಥರಾಗಿ ನಮ್ಮ ಮನೆಗೆ ಬಂದವರು ಅಂತ. ಸ್ವಾಭಾವಿಕವಾಗಿ ತಾತ್ಸಾರ, ಅವರಿಗೆ ಬಟ್ಟೆ ಕೊಡೋದಿಲ್ಲ, ಊಟ ಕೊಡೋದಿಲ್ಲ, ಯಾವಾಗಲೂ ಹಂಗಿಸಿ ಅವರಿಗೆ ಊಟ ಕೊಡೋದು, ಬಟ್ಟೆ ಕೊಡೋದೇ ಇಲ್ಲ. ಹೀಗೆಲ್ಲ ಆಗುವಾಗ ಆ ಮಹಿಳೆ ಅಥವಾ ಪುರುಷ ಹಿರಿಯವರು ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ. ಯಾರಿಗೂ ಹೇಳೋ ಹಾಗಿಲ್ಲ, ನೆರೆಕರೆ ಮನೆಯಲ್ಲಿ ಹೇಳುವ ಹಾಗಿಲ್ಲ, ಸಂಬಂಧಿಕರ ಜೊತೆ ಬಂಧುಗಳ ಜೊತೆ ಹೇಳುವಾಗಿಲ್ಲ. ಆದರೆ ಕಷ್ಟ ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ತೇನೆ, ಅವರ ಕಣ್ಣೀರು ಕೂಡ ಶಾಪ ಆಗ್ತದೆ, ಅವರ ಕಣ್ಣೀರು ಕೂಡ ಶಾಪ. ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅನಾಥರು ಕಣ್ಣೀರು ಹಾಕಿದ್ದಿದ್ರೆ ಅದು ನಿಮಗೆ ಶಾಪವಾಗಿ ಶಾಪ ಅಂತಂದರೆ ಬಾಯಲ್ಲೇ ಹೇಳಬೇಕು ಅಥವಾ ಏನೋ ಕೆಟ್ಟ ಶಬ್ದದಿಂದಲೇ ಬಳಸಬೇಕು ಅಂತಲ್ಲ, ವೇದನೆಯಿಂದಲೂ ಕೂಡ ಶಾಪ ತಟ್ಟುತ್ತದೆ ಅಂತೇಳಿ. ಹಾಗಾಗಿ ಬಹಳ ಈಗ ಸಮಾಜದಲ್ಲಿ ವೃದ್ಧರನ್ನು ಸ್ವಲ್ಪ ಕಡೆಗಣಿಸುವಂಥ ಒಂದು ಸಹಜವಾದ ಪ್ರವೃತ್ತಿ ಬೆಳೀತಾ ಇದೆ. ಯಾರಿಗೂ ಕೂಡ ವೃದ್ಧರು ಬೇಡ, ಅಸಹಾಯಕರು ಬೇಡ, ಅವ್ರನ್ನೆಲ್ಲ ಬಿಟ್ಬಿಡ್ತಾರೆ. ನಮ್ಮ ಬೆಂಗಳೂರಿನಲ್ಲಿ ಯಾರೊಬ್ಬರು ಹೇಳ್ತಿದ್ರು, ಒಬ್ರು ಹೇಳ್ತಾರಂತೆ, ಒಬ್ಬ IT ಅಂದರೆ ಈ ತುಂಬ ಸಂಬಳ ಸಿಗುವಂಥ ಒಬ್ಬ ವ್ಯಕ್ತಿ ಅವನು ಹೇಳ್ತಾನಂತೆ, ನಾನು ಬೇಗ ಸಾಯಬೇಕು ಅಂತ. ಯಾಕೆ? ನಾನು ಅನಾಥನ ಹಾಕಬಾರ್ದು. 60-70 ವರ್ಷದ ಮೇಲೆ ನಾನು ಬದುಕಿದರೆ, ನನ್ನ ಮಕ್ಕಳು ನನ್ನ ನೋಡ್ಕೊಳ್ದೇ ಇದ್ರೆ, ನನ್ನ ಬಂಧುಗಳು ನನ್ನ ನೋಡ್ಕೊಳ್ದೆ, ನನ್ನ ಅಸಹಾಯಕನಾಗ್ತದೆ, ಬೇಡ, ನಾನು ಬೇಗ ಸತ್ತು ಬಿಡ್ತೇನೆ. ಅದಕ್ಕೆ ಎಷ್ಟು ಬೇಕಷ್ಟು ತಿನ್ನೋದು, ಎಷ್ಟು ಬೇಕಷ್ಟು ಕುಡಿಯೋದು, ಎಷ್ಟು ಬೇಕಷ್ಟು ಮಜಾ ಮಾಡೋದು. ಯಾಕೆಂತಂದರೆ ಬೇಗ ಸತ್ತೋದ್ರೆ ಹೋಗಲಿ, ಮಜಾ ಮಾಡಿ ಸಾಯೋಣ. ದೀರ್ಘಾಯುಷಿಯಾಗಿ ಅನಾಥನಾಗಿ ಯಾಚನೆ ಮಾಡಿ ಸಾಯೋದು ಬೇಡ ಅಂದರೆ ಇವರೆಲ್ಲರೂ ಅನಾಥರೇ ಆಗಬೇಕಾದಿಲ್ಲ, ಅನಾಥರಾಗಿ ಮಾಡಿಕೊಡುವ ಸಂದರ್ಭಗಳು ಕೂಡ ಇವತ್ತಿನ ಯುವಕರಲ್ಲಿ ಮತ್ತು ವಿಶೇಷವಾಗಿ ಮೇಲ್ಮಟ್ಟದ ಸಮಾಜದಲ್ಲಿ ಇರುವವರಿಗೆ ಆಗುತ್ತೆ. ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ರೆ ಇವರು ಯಾರು ಅಂತ ಕೇಳಿದ್ರೆ ನಮ್ಮ ಪಕ್ಕದ ಮನೆಯವರು ಅಂತ ತಂದೆ ತಾಯಿನ ಪರಿಚಯ ಮಾಡಿಸೋದು ಇದೆ. ಯಾಕೆಂದರೆ ಇವರಿಗೆ ದೊಡ್ಡ ಸ್ಥಾನಮಾನ ಇದೆ. ಅವರು ಸ್ವಲ್ಪ ಹಳೆ ಬಟ್ಟೆ, ಹಳೆ ಪಂಚೆ, ಹಳೆ ಶಾಲು ಅಥವಾ ಭಾಳ ಹಳೆ ಬಟ್ಟೆಯಲ್ಲಿ ಇರ್ತಾರೆ. ಅವರನ್ನು ತಿರಸ್ಕಾರ ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಇವತ್ತು ನಮ್ಮ ಯೋಜನೆಯಲ್ಲಿ ನಾವು ಕಂಡುಕೊಂಡಂಥ ಸತ್ಯ ಏನು ಅಂತಂದರೆ, ಈ ಅನಾಥರಾಗಿರುವವರು, ಎಲ್ಲ ಇದ್ದು ಇಲ್ಲದಂತೆ ಇರುವವರು, ನಿಜವಾಗಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಹೇಮಾವತಿಯವರು ಅದನ್ನು ವಾತ್ಸಲ್ಯ ಸಂಘ ಅಂತ ಮಾಡಿ, ನಮ್ಮ ವಿವೇಕ್ ಪಾಯಸ್ ಅವರು, ಜನಜಾಗೃತಿ ವೇದಿಕೆಯವರು
ಈ ಕಳೆದ ಕೊರೋನಾದಿಂದಾಗಿ 6 ತಿಂಗಳು ಅವರಿಗೆ ಕ್ಯಾಂಪ್ಗಳನ್ನು ಮಾಡದೆ ಸ್ವಲ್ಪ ಅವರು ನಿರುದ್ಯೋಗಿಗಳಾಗಿದ್ದಾಗ ಅವರಿಗೊಂದು ಒಳ್ಳೆ ಉದ್ಯೋಗವನ್ನು ಹೇಮಾವತಿಯವರು ಕೊಟ್ಟಿದ್ದಾರೆ. ಏನಂತಂದರೆ ಸರ್ವೆ ಮಾಡಿ ಅಂತ. ನಿಜವಾಗಿ ಸರ್ವೆ ಮಾಡಿದ್ದನ್ನು ನಾವು ಗಮನಿಸಿದರೆ ಕಣ್ಣಲ್ಲಿ ನೀರು ಬರೋದು, ರಕ್ತ ಬರ್ತದೆ. ಯಾಕೆಂತಂದರೆ ಅನಾಥರು ಅಂತಂದರೆ ಯಾರಿಗೂ ಬೇಡವಾದವರು ಅಂತ. ಹಾಗಂತ ಅವರಿಗೆ ದೇವರು ಆಯುಷ್ ಜಾಸ್ತಿ ಕೊಟ್ಟಿರ್ತಾನೆ. ಶ್ರೀಮಂತರಿಗೆ ಆಯುಷು ಉಳಿಸ್ಕೊಳ್ಳೋದು ಕಷ್ಟ, ನತದೃಷ್ಟರಿಗೆ ಆಯುಷ್ಯ ಕಳಿಯೋದು ಕಷ್ಟ. ಆಯುಷ್ಯ ಮುಗಿಯೋದೇ ಇಲ್ಲ ಅವರಿಗೆ. ಹಾಗಾಗಿ ಇವತ್ತು ಅವರಿಗೆ ಏನಾದರೂ ಮಾಡಬೇಕು ಅಂತೇಳಿ ಅದನ್ನು ಶಿಸ್ತುಬದ್ಧವಾಗಿ ಹೇಮಾವತಿಯವರು, ನಮ್ಮ ಮಂಜುನಾಥ್ ಅವರು ಮತ್ತು ನಮ್ಮ ಯೋಜನೆಯ ಮೂಲಕ ನಮ್ಮ ವಿವೇಕ್ ಪಾಯಸ್ ಅವರ ಮೂಲಕ ಎಲ್ಲ ಸರ್ವೆ ಮಾಡಿಸಿ ಅವ್ರಿಗೆ ಏನೇನು ಬೇಕೋ ಅದನ್ನು ಕೊಡಿಸಿದ್ದಾರೆ. ನಮಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತಂದರೆ ದುಡ್ಡು ಕೊಟ್ಟರೆ ಸಾಲದೆ ಅಂತ. ಆದರೆ ನಮ್ಮ ವೃದ್ಧರಿಗೆ ಒಂದು ಅಭ್ಯಾಸ ಇದೆ, ಅಜ್ಜಿಗೊಂದು ಅಭ್ಯಾಸ ಇದೆ. ಅದು ಏನು ಅಂದರೆ ಏನು ಬಂದರೂ ಕೂಡ ಅದನ್ನು ಜಾಗ್ರತೆ ಮಾಡಬೇಕು. ನಾನೊಂದು ಅಜ್ಜಿಯನ್ನು ನೋಡಿಕೊಂಡಿದ್ದೆ ಮೈಸೂರಿನಲ್ಲಿ. ಅವರು ಬಹಳ ಅಮೂಲ್ಯವಾದ ಸುಮಾರು 5-6 ಕೋಟಿ ರೂಪಾಯಿಯ ಆಸ್ತಿಯನ್ನು ಧರ್ಮಸ್ಥಳಕ್ಕೆ ಕೊಟ್ಟಿದ್ದರು. ಆಮೇಲೆ ನಾವು ಅವ್ರನ್ನ ನೋಡ್ಕೊಳ್ತಾ ಇದ್ವಿ. ನೋಡಿಕೊಂಡಾಗ ಯಾವಾಗ ಹೋದರೂ ನನಗೆ ದೂರು ಏನು ಅಂತಂದರೆ, ನೀವು ಕಲ್ಯಾಣ ಮಂಟಪದ ಮ್ಯಾನೇಜರಿಗೆ ನನ್ನ ನೋಡ್ಕೊಳ್ಳಿಕ್ಕೆ ಹೇಳಿದಿರಿ, ಅವ್ರು ನನಗೆ ಸರಿಯಾಗಿ ಊಟ ಕೊಡೋದಿಲ್ಲ, ಸರಿಯಾಗಿ ನನಗೆ ಬೇಕಾದ ವಸ್ತುವನ್ನು ಕೊಡೋದಿಲ್ಲ. ಅವರು ಕೆಲವರು ಕಣ್ಣೀರು ಹಾಕ್ತಿದ್ರು, ಸ್ವಾಮಿ ಅವರು ಕೇಳಿದ್ದೆಲ್ಲ ಕೊಟ್ಟಿದ್ದೇನೆ, ನಾನು ಇನ್ನೇನು ಕೊಡಬೇಕು ಹೇಳಿ, ನಾನು ಬೇಕಾದ್ರೆ ಅವರು ಚಾಕ್ರಿಗೆ ಸೇರ್ತೇನೆ, ನನ್ನ ಮೇಲೆ ಬೈಬೇಡಿ ಅಂತ. ಅಂದರೆ ಅಜ್ಜಿ ಹೇಳುವಾಗ ನನಗೆ ಸಿಟ್ಟು ಬೇಸರ ಆಗ್ತಿತ್ತು. ಅಲ್ಲಿ ಅವ್ರು ಹೇಳ್ತಿದ್ರು ಬೇಡ. ಕೊನೆಗೆ ಒಂದು ದಿವಸ ಅವರು ಮೃತರಾದರು. ಅವರ ಮನೆಗೆ ಹೋದರೆ ಮನೆಯಲ್ಲಿ ಸುಮಾರು ಒಂದು 30 ಡಬ್ಬಿ ಹೊಸ ಪೌಡರ್ ಬಾಕ್ಸ್, ಮೈಗೆ ಹಾಕೋ ಪೌಡರ್, ಆಮೇಲೆ ಹಾರ್ಲಿಕ್ಸು ಮತ್ತು ಬೋರ್ನ್ವಿಟಾದ ಒಂದು 10-15 ಟಿನ್ನು, ಟಾನಿಕ್ಗಳು, ಯಾವ ನಮ್ಮ ಎಲ್ಲ ಇತ್ತು ಅವರ ಮನೆಯಲ್ಲಿ. ಅಂತೂ ದೂರದ ನಿಲ್ಲಿಸಲೇ ಇಲ್ಲ ಅವರು ಸಾಯೋವರೆಗೆ. ಅಂದರೆ ಅದರ ಅರ್ಥ ಏನು ಅಂತಂದರೆ ಅವರಿಗೆ ಆ ವೃದ್ಧಾಪ್ಯದಲ್ಲಿ ಎಲ್ಲವನ್ನು ಜೋಪಾನ ಮಾಡಿಡುವಂಥ ಅಭ್ಯಾಸ. ಜೋಪಾನ ಮಾಡಿ ಇಟ್ಟಿಟ್ಟು ಅವರು ಹೊಟ್ಟೆಗೂ ತಿನ್ನಲಿಲ್ಲ, ಉಪಯೋಗಿಸಲಿಲ್ಲ. ಈ ಪ್ರವೃತ್ತಿ ವೃದ್ಧರಲ್ಲಿ ಇರೋದ್ರಿಂದ ಈಗ ಈ ಯೋಜನೆ, ವಾತ್ಸಲ್ಯ ಯೋಜನೆ ಅನ್ವಯ ಹಾಗಲ್ಲ. ಅವರಿಗೆ ದುಡ್ಡು ಕೊಡೋದೇ ಅಲ್ಲ, ಅದರ ಬದಲಾಗಿ ಅವರಿಗೆ ಆಹಾರ ಬೇಕಾದರೆ ಅಕ್ಕಪಕ್ಕದವರು ಆಹಾರವನ್ನು ಕೊಡಬೇಕು. ಅವರಿಗೆ ಚಳಿಗೆ ಬಟ್ಟೆ ಬೇಕಾದರೆ ಅವರಿಗೆ ರಗ್ಗುಗಳನ್ನು ಕೊಡಬೇಕು. ಆಮೇಲೆ ಊಟಕ್ಕೆ ಸ್ವಂತ ಅಡಿಗೆ ಮಾಡುವ ಶಕ್ತಿ ಇದ್ದವರಿಗೆ ಸ್ವಂತ ಅಡಿಗೆಗೆ ಮಾಡಿಕೊಡ್ಬೋದು. ಹೀಗಾಗಿ ಇವೆಲ್ಲವನ್ನು ಕೂಡ ಸೇರಿದಂಥ ಒಂದು ಕಾರ್ಯಕ್ರಮ ವಾತ್ಸಲ್ಯದ. ಇದನ್ನು ನಾವು ಬಹಳ ಪ್ರೀತಿಯಿಂದ ಮತ್ತು ನಮ್ಮ ಕಳಕಳಿಯಿಂದ ನಾವು ಮಾಡ್ತಾ ಇದ್ದೇವೆ. ಇದು ಖಂಡಿತವಾಗಿ ಅನಾಥರಿಗೆ ಮಾಡೋ ಸಹಾಯ ಅಲ್ಲ, ಬದಲಾಗಿ ವೃದ್ಧಾಪ್ಯದಲ್ಲಿರುವವರಿಗೆ ಅಥವಾ ಒಂದು ರೀತಿಯಿಂದ ಸಮಾಜದಲ್ಲಿ ಕಣಗಡಿಸಲ್ಪಟ್ಟವರಿಗೆ ಈ ಸಹಾಯವನ್ನು ನಾವು ಮಾಡುವ ಪ್ರಯೋಜನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಹಳ್ಳಿಗಳಲ್ಲಿ ಸರ್ವೆ ಮಾಡಿ ಅವರಿಗೆ ಅವಶ್ಯಕ ವಸ್ತುಗಳನ್ನು ಅವರು ಉಪಯೋಗಿಸುವ ಹಾಗೆ ಮಾಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ. ನಮ್ಮ ಡಾಕ್ಟರ್ ಮಂಜುನಾಥರು ಮತ್ತು ಇತರ ನಮ್ಮ ಯೋಜನೆ ಎಲ್ಲ ಕಾರ್ಯಕರ್ತರು ಇವತ್ತು ಬಹಳ ಸಂತೋಷದಿಂದ, ಉತ್ಸಾಹದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಾವು ಸುಮಾರು 10,000 ಮಂದಿಗೆ ಯಾರು ಆರೋಗ್ಯ ಇಲ್ಲ, ಯಾರಿಗೆ ಸರಿಯಾದ ಸೂರಿಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ಅವರಿಗೆ ಮಾಡಿಕೊಡೋ ವ್ಯವಸ್ಥೆನೂ ಕೂಡ ಮಾಡ್ತೇವೆ ಅಂತ ಹೇಳಿ, ಈಗ ಮೊನ್ನೆ ಪತ್ರಿಕೆಯಲ್ಲಿ ಕೊಕ್ಕಡ ಅಲ್ಲ ಅದು ನಿಡ್ಲೆಯಲ್ಲಿ ಇಲ್ಲಿ ಹತ್ತಿರದಲ್ಲಿ ಒಬ್ಬ ಮಹಿಳೆ ಬಹಳ ಕಾಯಿಲೆಯಿಂದ ಮುದುರಿಕೊಂಡು ಮಲಗಿದ್ದಂಥ ಒಂದು ಫೋಟೋ ಯಾರಪ್ಪ ನಮ್ಮ ಪತ್ರಕರ್ತರು ಅದನ್ನು ಹಾಕಿದ್ದಿದ್ರು. ಅದನ್ನು ನೋಡಿದ ಮೇಲೆ ಹೇಮಾವತಿಯವರು ಫೋನ್ ಮಾಡಿ ಕಾರ್ಯಕರ್ತರಿಗೆ ಹೇಳಿದ್ರಂತೆ, ಅಲ್ಲಿ ನಿಡ್ಲೆಯಲ್ಲಿ ಇದೆಯಂತ ಇಂಥ ಒಂದು ಅನಾಥ ಹೆಂಗಸು ನೀವು ಯಾಕೆ ನೋಡಲಿಲ್ಲ ಅಂತ. ಹೋಗಿ ನೋಡುವಾಗ ಅವಳು ತೀವ್ರ ಕಾಯಿಲೆಯಲ್ಲಿ ಇದ್ದಾಳೆ ಮತ್ತು ಅವಳಿಗೆ ಎದ್ದು ಕೂತು ಬಾಯಿಗೆ ನೀರಿಟ್ಟರು ಕೂಡ ಕುಡಿಯುವ ಸ್ಥಿತಿಯಲ್ಲಿಲ್ಲ. ಅವಳನ್ನು ಮಂಗಳೂರಿಗೆ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟ ಮೇಲೆ ಅವಳೀಗ ಎದ್ದು ಓಡಾಡುವಂತೆ ಆಗಿದ್ದಾಳೆ ಅನ್ನೋದು ಭಾಳ ಸಂತೋಷದ ವಿಷಯ. ಅಲ್ಲೇ ಒಂದು ಇಟ್ಟ ಹಣ್ಣು ಹೇಗೆ ಕೊಳ್ತು ಹಣ್ಣು ನಾಶವಾಗಿ ಹೋಗ್ತದೋ ಅದರ ಬದಲು ಆ ಹಣ್ಣನ್ನು ನಾವು ಒಳ್ಳೆ ರೀತಿಯಲ್ಲಿ ಸಂಸ್ಕರಿಸಿದರೆ ಹೇಗೆ ಅದು ಸ್ವಲ್ಪ ಹೆಚ್ಚು ಸಮಯ ಬದುಕುತ್ತದೆ, ಹಾಗೆ ಅವಳ ಆಯುಷ್ಯ ಎಷ್ಟು ದೇವರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಅವಳು ಖಂಡಿತವಾಗಿ ಕಣ್ಣೀರು ಹಾಕಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಾನು ಸತ್ರ ಸಾಯಲಿ ಅಂತ ಹೇಳೋ ಬದಲು ಅವಳು ಬದುಕಿದ್ದಷ್ಟು ದಿವಸ ನೆಮ್ಮದಿಯಿಂದ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಹೇಮಾವತಿಯವರು ಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಅವರ ಪ್ರೇರಣೆ ಮತ್ತು ಅವರ ಸ್ಫೂರ್ತಿಯಿಂದಾಗಿದೆ. ಅವರ ಮಾರ್ಗದರ್ಶನದಲ್ಲಿ ಇನ್ನು ಮುಂದೆ ನಡೀಲಿಕ್ಕಿದೆ ಅಂತ ಹೇಳ್ತಾ ಎಲ್ಲ ಈ ಕುಟುಂಬ ಮಹಿಳೆಯರಿಗೆ, ಪುರುಷರಿಗೆ ಯಾರು ಇದ್ದಾರೆ ಅವರಿಗೆಲ್ಲ ಮಂಜುನಾಥ ಸ್ವಾಮಿಯನ್ನು ದೃಷ್ಟಿ ಹಾಕಿದ್ದಾರೆ ಅಂತ, ನೀನು ನೋಡ್ಕೊಂಡು ನೀನು ಬದುಕಿಕೋ, ಒಳ್ಳೆಯದಾಗುವಂಥ ಆಶೀರ್ವಾದ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಭಾವನೆ. ಈ ಭಾವನೆಯಿಂದ
ಅವರೆಲ್ಲರಿಗೂ ನೆಮ್ಮದಿ ಇರಲಿ. ಅವರಿಗೆ ಸಾವು ಖಂಡಿತ, ಆದರೆ ಅದು ದುರ್ಮರಣ ಆಗಬಾರ್ದು. ಮೋಕ್ಷಕ್ಕೆ ಅಥವಾ ಸದ್ಗತಿಗೆ ಹೋಗುವಂಥ ಒಳ್ಳೆಯ ಸಾವು ಅವರಿಗೆ ಬರಲಿ, ಜೀವನ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸ್ತಾ, ನಮ್ಮ ಯೋಜನೆ ಎಲ್ಲ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮ ನಮಗೆ ಅತ್ಯಂತ ಪ್ರಿಯವಾದ ಕಾರ್ಯಕ್ರಮ, ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೀನಿ. ಒಬ್ಬರ ಕುರಿತು ಕಾಳಜಿಯನ್ನು ವಹಿಸ್ತಾ ಇರುವಂತಹ ತಾವು ನಿಜವಾಗಿ ನಮಗೆ ಭಗವಂತನ ಸ್ವರೂಪ ಅಂತ ಹೇಳ್ತಾ, ಕಿಟ್ ವಿತರಣೆಯ ಮೊದಲಿಗೆ ಗೋಪಿ ಶಿವಾಜೆ. ಈ ಕಿಟ್ನಲ್ಲಿ ಹಲವಾರು ವಸ್ತುಗಳನ್ನು ನಾವು ಇಟ್ಕೊಂಡಿದ್ದೇವೆ. ಆ ವಸ್ತುಗಳನ್ನು ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೇವೆ, ತೋರಿಸಿದ್ದೇವೆ. ಅಂದರೆ ಕುಟುಂಬಕ್ಕೆ ಯಾವ ವಸ್ತುವಿನ ಅವಶ್ಯಕತೆ ಇರ್ತದ ಅದನ್ನು ಮಾತ್ರ ನಾವು ಕೊಟ್ಟಿದ್ದೇವೆ. ಪ್ರತಿಯೊಂದು ಪ್ಯಾಕೆಟ್ 7100 ವಾತ್ಸಲ್ಯ ಕಿಟ್ಗಳನ್ನು ಸಿದ್ಧಪಡಿಸಲಾಗಿದೆ. 7100 ಕೂಡ ಕಾಮನ್ ಕಿಟ್ ಅಲ್ಲ, ಅದರಲ್ಲಿ ಆ ಕುಟುಂಬಕ್ಕೆ ಬೇಕಾಗುವ ವಸ್ತುಗಳನ್ನು ಮಾತ್ರ ನಾವು ಅಲ್ಲಿ ಹಾಕಿದ್ದೇವೆ. ಈ ಕಿಟ್ಟನ್ನು ಇವತ್ತು ನಾವು ಈ ಎದುರಿಗೆ ನಿಂತಿರುವ ವಾಹನದ ಮೂಲಕ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 7300 ಕಿಟ್ಗಳನ್ನು ಇವತ್ತಿನಿಂದಲೇ ನಾವು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರುವ ನಮ್ಮ ಮಾಸಾಶನ ಪಡೆದುಕೊಳ್ಳುತ್ತಿರುವಂತಹ ಕುಟುಂಬಗಳಿಗೆ ತಲುಪಿಸ್ತಾ ಇದ್ದೇವೆ. ಈ ವಾತ್ಸಲ್ಯ ಯೋಜನೆಯು ನಮ್ಮ ಸಂಸ್ಥೆಯ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದು ಆಗ್ತದೆ. ಇನ್ನು ಮುಂದಕ್ಕೆ ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ನಮ್ಮ ಜ್ಞಾನ ವಿಕಾಸ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇರುವವರ ಕುಟುಂಬಗಳ ಸರ್ವೇಕ್ಷಣೆಯನ್ನು ಮಾಡಿ ಮಾತೃಶ್ರೀ ನೇಮಾವತಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರಿಗೆ ಪ್ರಬಲವಾದಂತಹ ವ್ಯವಸ್ಥೆಗಳನ್ನು ನಿರ್ಮಿಸುವಂತಹ ವ್ಯವಸ್ಥಿತ ಯೋಜನೆಯಲ್ಲಿ ಮುಂದುವರಿಯುತ್ತದೆ. ನಮ್ಮ ದೇಶದಲ್ಲಿ ನಾವು ಹಿರಿಯವರಿಗೆ ಮತ್ತು ಕುಟುಂಬದಲ್ಲಿ ಯಾರೂ ಕೂಡ ಅನಾಥರಾಗಿರದಂತೆ ನೋಡಿಕೊಳ್ಳುವಂಥ ಒಂದು ಧರ್ಮದ ಪ್ರಜ್ಞೆಯಲ್ಲಿ ಇದ್ದವರು. ಆದರೂ ಕೆಲವು ಸಲ ಅವರವರ ಗ್ರಹಗತಿಗಳ ದೋಷಗಳಿಂದ ಅಥವಾ ಅವರ ಕೌಟುಂಬಿಕವಾದಂಥ ಕೆಲವು ಸಮಸ್ಯೆಗಳಿಂದಾಗಿ ಕೆಲವು ಹಿರಿಯರು ಅಥವಾ ಕಿರಿಯರು ಅನಾಥರಾಗಿಬಿಡ್ತಾರೆ. ಅವರಿಗೆ ಬೇಕಾದಷ್ಟು ಸಹಾಯಗಳು ಅಥವಾ ಆಪತ್ತಿಗೆ ಬೇಕಾಗುವಂಥ ಔಷಧಿಗಳು ಮತ್ತು ಏನಾದರೂ ಸಣ್ಣ ಪುಟ್ಟ ಸಹಾಯಗಳಿಂದ ಅವರು ವಂಚಿತರಾಗ್ತಾರೆ. ಹಾಗಾಗಿ ನಮ್ಮ ಶ್ರೀಮತಿ ಹೇಮಾವತಿಯವರು ಈ ಕಾರ್ಯಕ್ರಮವನ್ನು ವಾತ್ಸಲ್ಯ ಅನ್ನುವ ಹೆಸರಿನಲ್ಲಿ ಎಲ್ಲರಿಗೂ ಸುಖ ಬರಬೇಕು, ನೋವು ಕಡಿಮೆ ಆಗಬೇಕು, ಅವರಿಗೆ ಆರ್ತನಾದ ಬದಲು ಸುನಾದಗಳು ಕೇಳಬೇಕು, ಆ ರೀತಿಯ ಪರಿಕಲ್ಪನೆಯೊಂದಿಗೆ ಈ ಕಾರ್ಯಕ್ರಮ ಮಾಡಿದ್ದೇವೆ. ಸುಮಾರು 10,000 ಮನೆಗಳನ್ನು ಅಥವಾ ವ್ಯಕ್ತಿಗಳನ್ನು ಗುರುತಿಸಿದ್ದೇವೆ.
ಅವರಲ್ಲಿ ಕೆಲವರಿಗೆ ಮನೆಯೇ ಇಲ್ಲ, ಮನೆ ಇದ್ದವರಿಗೆ ಸೂರಿಲ್ಲ, ಆಮೇಲೆ ಬಟ್ಟೆ ಇಲ್ಲ, ಕೆಲವರಿಗೆ ಆಹಾರ ಊಟಕ್ಕಿಲ್ಲ, ಮತ್ತು ಭಿಕ್ಷೆ ಬೇಡುವಂತಿಲ್ಲ, ಯಾಕೆಂದರೆ ಭಿಕ್ಷುಕರಲ್ಲ, ಆದರೆ ಅನಾಥರಾಗಿರ್ತಾರೆ. ಈ ಕಾರಣದಿಂದಾಗಿ ಇವತ್ತು ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ, ನನ್ನ ಧರ್ಮಪತ್ನಿ ಶ್ರೀಮತಿ ಹೇಮಾವತಿ ಅವರ ಸ್ಫೂರ್ತಿಯಿಂದ ಸಾವಿರಾರು ಕುಟುಂಬಗಳು ನೆಮ್ಮದಿಯ ಜೀವನವನ್ನು ಕಳೀತಾರೆ, ನೆಮ್ಮದಿಯ ಬದುಕನ್ನು ಕಾಣ್ತಾರೆ. ಮತ್ತು ಈಗ ನಾವು ಮಾದರಿಯಾದ ಮೇಲೆ ನೂರಾರು ಜನ ಬೇರೆ ಅದಕ್ಕೆ ಸೇರಿಕೊಳ್ತಾರೆ ಅನ್ನುವಂಥ ನನ್ನ ಆಸೆ ಇದೆ. ಇದು ನಮ್ಮ ಕ್ಷೇತ್ರದ ಒಬ್ಬರ ಕರ್ತವ್ಯ ಅಲ್ಲ, ಒಬ್ಬರ ಹೊಣೆ ಅಲ್ಲ. ಸಮಾಜ ಎಲ್ಲರೂ ಕೂಡ ನಮ್ಮ ನೆರೆಕರೆಯನ್ನು ನೋಡ್ಕೊಳ್ಬೇಕು. ಆ ಊರಲ್ಲಿ ಯಾರಾದರೂ ಸಹಾಯಕ್ಕೆ ಬೇಕಾದ ಅರ್ಹರಿದ್ದರೆ ಅವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ. ನಾವೆಲ್ಲರೂ ಸೇರಿ ನೆಮ್ಮದಿ ಜೀವನವನ್ನು ಕಾಣೋಣ ಮತ್ತು ಯಾರು ಕೂಡ ಅನಾಥರಾಗಿ ಸಾಯಬಾರ್ದು, ರೋಗಿಗಳಾಗಿ ಸಾಯಬಾರ್ದು, ಅವರ ಆಯುಷ್ಯ ಪೂರ್ತಿ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮೆಲ್ಲರ ಇಚ್ಛೆ. ಇಷ್ಟೇ, ನಾವು ಈ ಕೊರೋನಾ ಯಾವ ರೀತಿ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಮಗೆ ಕೆಲವು ಮಂದಿಗೆ ಅನಾರೋಗ್ಯ ಆದದ್ದು, ಕೊರೋನಾ ಬಂದದ್ದು ನೋಡಿದರೆ ಇವರಿಗೆ ಹೇಗೆ ಬಂತು ಅಂತ ನಾವು ಆಶ್ಚರ್ಯ ಪಡ್ತೇವೆ. ಅಂದರೆ ಇದು ಅಗೋಚರವಾದಂಥ ಒಂದು ಕಾಯಿಲೆ ಬರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ನನಗೆ ಬರೋದಿಲ್ಲ ಅನ್ನುವಂಥ ಅಹಂಕಾರದ ಬದಲು ನನ್ನಿಂದ ಇನ್ನೊಬ್ಬರಿಗೆ ಹೋಗಬಾರದು ಅನ್ನುವಂಥ ಪ್ರಜ್ಞೆ ತಿಳಿದ್ರೆ ಒಳ್ಳೆಯದು. ನಾನು ಜಾಗೃತಿ ಮಾಡುವಂಥದ್ದು ನನಗಾಗಿ ಮಾತ್ರ, ನನಗೆ ಬರಬಾರ್ದು, ಹೌದು, ಅದು ನನ್ನಿಂದ ಇನ್ನೊಬ್ಬರಿಗೆ ಕೂಡ ಹೋಗಬಾರ್ದು ಅಂದರೆ. ಹಾಗಾಗಿ ಸಾರ್ವಜನಿಕ ಸಂಚಾರದ ವ್ಯವಸ್ಥೆಯಲ್ಲಿ ಅಥವಾ ಅನಿವಾರ್ಯವಾಗಿ ಪೇಟೆಗಳಿಗೆ ಹೋಗುವ ಸಂದರ್ಭ ಮಾಸ್ಕನ್ನು ಧರಿಸಿ, ಆದಷ್ಟು ನೀವು ದೂರದ ಅಂತರವನ್ನು ಕಾದುಕೊಳ್ಳಿ, ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ ಅಂತ ನನ್ನ ಸಜೆಷನ್. ಈ ಬಾರಿ ಲಕ್ಷದೀಪೋತ್ಸವ ಕನಿಷ್ಠ ರೀತಿಯಲ್ಲಿ ನಡೆಸಬೇಕು ಅಂತ ತೀರ್ಮಾನಿಸಿದ್ದೇವೆ. ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನ ಅದು ಅವಿರತವಾಗಿ ನಡೀಬೇಕು ಅನ್ನುವ ಒಂದು ದೃಷ್ಟಿಯಲ್ಲಿ ಅದು ನಡೆಸ್ತೇವೆ. ಆದರೆ ಅದು ಹೆಚ್ಚು ಆನ್ಲೈನ್ನಲ್ಲೇ ಎಲ್ಲರಿಗೂ ಚಾನೆಲ್ಗಳ ಮೂಲಕ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ಯಕ್ಷಗಾನದ ಒಂದು ಪ್ರಯೋಗ ನಾವು ಮಾಡಿ ನಿನ್ನೆ 20,000 ಮಂದಿ ಯಕ್ಷಗಾನವನ್ನು ನೋಡಿದ್ದಾರೆ ಅಂತ ಆಯಿತು. ಹಾಗಾಗಿ ಇಲ್ಲಿ ನಾವು ಭಾಳ ಕೇಳಿಕೊಂಡು ಆಹ್ವಾನ ಕೊಟ್ಟು 1,500 2,000 ಮಂದಿ ಬರುವ ಬದಲು ನಿಮ್ಮ ಚಾನೆಲ್ಗಳ ಮೂಲಕ ಲಕ್ಷಾಂತರ ಮಂದಿ ನೋಡೋದಾದರೆ ಈ ಕೊರೋನಾದಿಂದ ಆಗಿರುವಂಥ ಪರಿವರ್ತನೆ ಒಳ್ಳೆಯದಂತಲೇ ನಮಗೆ ಕಾಣ್ತದೆ.